ವಿಟ್ಲ ಪಡ್ನೂರು ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಜಿಲ್ಲಾಧಿಕಾರಿಗಳ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಅವರು ಜನರ ಸಮಸ್ಯೆಗಳನ್ನು ಕೇಳಿ ಅವರ ಸಮಸ್ಯೆ ಕುರಿತು ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸುವುದು ಜಿಲ್ಲಾಡಳಿತದ ಜವಾಬ್ದಾರಿಯಾಗಿದ್ದು ಜಿಲ್ಲೆಯ ಅಭಿವೃದ್ಧಿಗೆ ಪ್ರತಿಯೊಬ್ಬರೂ ಕೂಡ ಕೈಜೋಡಿಸಬೇಕು ಅಂತ ಹೇಳಿದರು. ಎಂಡೋಸಲ್ಫಾನ್ ಪೀಡಿತರ ಪೆನ್ಷನ್ಸ್ ಆಗಿರ್ಬೋದು, ಅಕ್ರಮ ಸಕ್ರಮ ಯೋಜನೆಗಳಾಗಿರ್ಬೋದು, 94C ಮನೆಯ ವಿಚಾರ ಆಗಿರ್ಬೋದು, ಮಾತೃವಂದನಾ ಸ್ಕೀಮ್, ಜನನಿ ಸುರಕ್ಷಾ ಯೋಜನೆ ಇವುಗಳಾಗಿರ್ಬೋದು, ಅಂಗನವಾಡಿಗಳ ಸಮಸ್ಯೆ ಆಗಿರ್ಬೋದು, ಶಾಲೆಯ ಸಮಸ್ಯೆಗಳಾಗಿರ್ಬೋದು, ಅವನ್ನೆಲ್ಲವೂ ಕೂಡ ನಾವು ಕೆಲವೊಂದು ವಿಚಾರಗಳನ್ನು ನಾವು ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ. ಯೂಶಲಿ ಏನಾಗುತ್ತೆ, ಎಲ್ಲರೂ ಕೂಡ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ ಅಂದ್ರೆ ಸರ್ಕಾರವೇ ಬಂದಾಗಿರುತ್ತೆ ಅಂತ ಬಹಳಷ್ಟು ಜಿಲ್ಲೆಯ ಹೊರಗಡೆ ಇರೋರು ನಮಗೆ ಶಾಲೆ ಬೇಕು, ದೊಡ್ಡ ದೊಡ್ಡ ಎದುರುಗಡೆ ಬೇಕು ಅಂತ ಕೇಳ್ತಾರೆ. ಕೆಲವೊಂದು ವಿಷಯಗಳು 99% ವಿಷಯಗಳು ಅನುದಾನವನ್ನ ರಾಜ್ಯ ಸರ್ಕಾರದಿಂದ ಪಡ್ಕೊಳ್ಳೋವಾಗಿರುತ್ತೆ. ಆಸ್ ಎ ಜಿಲ್ಲಾಡಳಿತದ ನಮ್ಮ ಮೇನ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ನಿಮ್ಮ ಸಮಸ್ಯೆಗಳನ್ನ ಪ್ರಾಪರ್ ಆಗಿ ನಿಯಮಾನುಸಾರ ಪ್ರಸ್ತಾವನೆಗಳನ್ನ ತಯಾರು ಮಾಡಿ ನಾವು ರಾಜ್ಯ ಸರ್ಕಾರಕ್ಕೆ ಕಳಿಸುವಂಥದ್ದು. ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಮಾತನಾಡಿ, ವಿಟ್ಲದ ಪಡ್ನೂರು ಗ್ರಾಮವು ಸರಿಯಾದ ಸೌಕರ್ಯಗಳನ್ನು ಒಳಗೊಂಡಿಲ್ಲ. ಆದ್ದರಿಂದ ಈ ಗ್ರಾಮವನ್ನು ಅಭಿವೃದ್ಧಿಯೆಡೆಗೆ ಸಾಗಿಸುವ ಕೆಲಸವಾಗಬೇಕಿದೆ ಎಂದರು. ಕೇಳುವಾಗ ಯಾವ ಗ್ರಾಮ ಆಗ್ಬೋದು ಅಂತ ಹೇಳುವಾಗ ನಾವು ವಿಟ್ಲ ಪಡ್ನೂರನ್ನೇ ನಾವು ಸಿಲೆಕ್ಟ್ ಮಾಡಿದ್ದೇವೆ. ಯಾಕೆ ಸಿಲೆಕ್ಟ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಅತ್ಯಂತ ಗ್ರಾಮೀಣ ಪ್ರದೇಶ. ಒಂದು ತಾಲೂಕು ಆಫೀಸಿಗೆ ಬರಬೇಕು ಅಂತಂದ್ರೆ ಇಟ್ ಟೇಕ್ ಮಿನಿಮಮ್ 45 ಮಿನಿಟ್ಸ್. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಕುಮಾರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರಾಜಣ್ಣ, ಜಿಲ್ಲಾ ಪಂಚಾಯತ್ ಸದಸ್ಯೆ ಮಂಜುಳಾ ಮಾಧವ ಮಾವೆ, ಬಂಟ್ವಾಳ ತಾಲೂಕು ಪಂಚಾಯತ್ ಅಧ್ಯಕ್ಷ ಚಂದ್ರಹಾಸ್ ಕರ್ಗೇರ ಮತ್ತಿತರರು ಉಪಸ್ಥಿತರಿದ್ದರು.